ವಿಶ್ವ ಹಿಂದೂ ಪರಿಷತ್ತಿನ 60ನೇ ವರ್ಷಾಚರಣೆ ಪ್ರಯುಕ್ತ ದೇಶದಲ್ಲಿ ಬಜರಂಗ ದಳ ನೇತೃತ್ವದಲ್ಲಿ ಶೌರ್ಯ ಜಾಗರಣ ರಥಯಾತ್ರೆ ನಡೆಯುತ್ತಿದ್ದು, ಇದರ ಭಾಗವಾಗಿ ಕರ್ನಾಟಕ ದಕ್ಷಿಣ ಪ್ರಾಂತ ವತಿಯಿಂದ ಉಡುಪಿಯಲ್ಲಿ ನಾಳೆ ಬೃಹತ್ ಶೋಭಾಯಾತ್ರೆ ಹಿಂದೂ ಸಮಾಜೋತ್ಸವ ನಡೆಯಲಿದೆ ಎಂದು ದಕ್ಷಿಣ ಪ್ರಾಂತ ಸಂಯೋಜಕ ಸುನಿಲ್ ಕೆಆರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ದಕ್ಷಿಣ ಪ್ರಾಂತ ರಥಯಾತ್ರೆ ಸೆಪ್ಟೆಂಬರ್ 25ರಂದು ಚಿತ್ರದುರ್ಗದಿಂದ ಹೊರಟಿದ್ದು ನಾಳೆ ಉಡುಪಿಗೆ ಆಗಮಿಸಲಿದೆ. ಮಧ್ಯಾಹ್ನ ಹೆಜ್ಮಾಡಿಯಲ್ಲಿ ಸ್ವಾಗತಿಸಿ ಉಡುಪಿಯ ಜೋಡುಕಟ್ಟೆಯಿಂದ 2 ಗಂಟೆಗೆ ಶೌರ್ಯ ಜಾಗರಣದ ರಥಯಾತ್ರೆ ಆರಂಭವಾಗಲಿದೆ. ಶೋಭಾಯಾತ್ರೆಯನ್ನ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಹಾಗೂ ಪುಣೆ ಸಾಮಾಜಿಕ ಮುಖಂಡ ಕರ್ತಲ ವಿಶ್ವನಾಥ್ ಪೂಜಾರಿ ಉದ್ಘಾಟಿಸಲಿದ್ದಾರೆ. ಸಂಜೆ 4ಕ್ಕೆ ಎಂಜಿಎಂ ಮೈದಾನದಲ್ಲಿ ಸಮಾಜೋತ್ಸವ ಜರುಗಲಿದ್ದು, ಅಂದು ವ್ಯಾಪಾರಸ್ಥರು ಸ್ವಯಂ ಪ್ರೇರಿತರಾಗಿ ಅಂಗಡಿಗಳನ್ನು ಮುಚ್ಚಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ವಿನಂತಿಸಿದರು. ಇನ್ನು ಈ ಬಗ್ಗೆ ಉಡುಪಿ ಜಿಲ್ಲಾ ಎಸ್ಪಿ ಅರುಣ್ ಕೂಡ ಮಾಹಿತಿ ನೀಡಿದ್ದಾರೆ. ಶೌರ್ಯ ಜಾಗರಣ ರಥಯಾತ್ರೆ ಎನ್ನುವಂತಹ ಒಂದು ರಥದ ಕಾರ್ಯಕ್ರಮ ನಡೀತಾ ಇದೆ. ಯಾಕೆ ಶೌರ್ಯ ಜಾಗರಣ ರಥಯಾತ್ರೆ ಅಂತ ಕೇಳಿದ್ರೆ, ವಿಶ್ವ ಹಿಂದೂ ಪರಿಷತ್ತಿಗೆ 60 ವರ್ಷ ತುಂಬುತ್ತಾ ಇದೆ. ಅದರ ಯುವ ಸಂಘಟನೆಯಾದಂತಹ ಬಜರಂಗ ದಳದ ನೇತೃತ್ವದಲ್ಲಿ ಈ ರಥಯಾತ್ರೆ ನಡೀತಾ ಇದೆ. ಎಲ್ಲ ರಾಜ್ಯಗಳಲ್ಲಿ ಈ ರಥಯಾತ್ರೆ ನಡೀತಾ ಇದೆ. ಶೌರ್ಯ ಜಾಗರಣ ರಥಯಾತ್ರೆ ಎನ್ನುವಂತಹ ರಥಯಾತ್ರೆ ನಡೀತಾ ಇದೆ. ಇಡೀ ದೇಶದಲ್ಲಿ ಮತ್ತೊಮ್ಮೆ ನಮ್ಮ ಶೌರ್ಯದ ಪರಂಪರೆ, ನಮ್ಮ ತ್ಯಾಗದ ಪರಂಪರೆ ಮತ್ತೆ ಯುವ ಜನತೆಗೆ ತಿಳಿಸಬೇಕೆನ್ನುವಂತ ದೃಷ್ಟಿಯಿಂದ ಈ 60ನೇ ವರ್ಷದಲ್ಲಿ ಮತ್ತೆ ಸಂಘಟನಾತ್ಮಕವಾಗಿ ವಿಸ್ತರಿಸುವ ದೃಷ್ಟಿಯಿಂದ ಈ ಶೌರ್ಯ ಜಾಗರಣ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ, ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಸಂಚಾರ ಮಾಡ್ತಾ ಮತ್ತೊಮ್ಮೆ ನಮ್ಮ ಯುವ ಜನತೆಯನ್ನ, ನಮ್ಮ ಕಣ್ಣ ಮುಂದೆ ಇರುವಂತಹ ಸವಾಲುಗಳೇನಿದೆ ಅದಕ್ಕೆ ಮತ್ತೆ ನಮ್ಮ ಶೌರ್ಯವನ್ನ ನೆನಪಿಸುವಂಥದ್ದು, ಮಾನಸಿಕವಾಗಿ ದೈಹಿಕವಾಗಿ ಮತ್ತೆ ನಾವು ಸದೃಢರಾಗಬೇಕಂತ ಅವಶ್ಯಕತೆ ಎನ್ನುವಂತಹ ವಿಚಾರವನ್ನ ತಿಳಿಸುವಂತ ಕಾರ್ಯದಲ್ಲಿ ಇವತ್ತು ಶೌರ್ಯ ಜಾಗರಣ ರಥಯಾತ್ರೆ ನಡೀತಾ ಇದೆ. ನೇಮಿಸಲಾಗಿದೆ. ಇದರ ಸಲುವಾಗಿ ಕಾನೂನು ಪ್ರಕಾರ ಏನು ಅವ್ರ ಪರ್ಮಿಷನ್ ತಗೋಬೇಕು ಅದಕ್ಕೆಲ್ಲ ಅಪ್ಲೈ ಮಾಡಿದ್ದಾರೆ. ಸೊ ಅದರನ್ನೇ ಫಂಕ್ಷನ್ ಅವ್ರ ಪ್ರೋಗ್ರಾಮ್ ಪ್ರಕಾರ ಪಾದಯಾತ್ರೆ ಮಾಡಿ ಆಮೇಲೆ ಫಂಕ್ಷನ್ ಮಾಡಬೇಕು ಅಲ್ಲಿ ಎಂದು ಅವ್ರ ನಿಧಿ. ಅದಕ್ಕೆ ಅನುಗುಣವಾಗಿ ನಾವು ಬಂದೋಬಸ್ತ್